ಕಳೆದ ಕೆಲ ದಿನಗಳಿಂದ ಟೊಯೋಟಾ ಇನೋವಾ ಕಾರೊಂದು ವಾರಸುದಾರರಿಲ್ಲದೆ ಬೀಚ್ ರೋಡ್ನಲ್ಲಿ ಅನಾಥವಾಗಿ ನಿಂತುಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಈ ಕಾರಿನ ಬಗ್ಗೆ ಸಾಕಷ್ಟು ಸಂಶಯಗಳು ಮೂಡಿವೆ. ಬೀಚ್ ರೋಡಿನ ಬಾರ್ ಸ್ಟೋರ್ ಮುಂಭಾಗದಲ್ಲಿ ಫ್ಲೈಓವರ್ನ ಅಡಿಭಾಗದಲ್ಲಿ ಕೆಎಲ್ ದಾಖಲೆಯ ವಾಹನ ಅನಾಥ ರೀತಿಯಲ್ಲಿ ನಿಂತುಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಇತ್ತೀಚೆಗೆ ಭಾರಿ ಸುದ್ದಿಯಾಗಿತ್ತು. ಸ್ಯಾಂಟ್ರೋ ರವಿಯವರಿಗೆ ಸೇರಿದ ಕಾರು ಎಂಬ ವದಂತಿ ಹರಡಿತ್ತು. ಅಸಲಿಗೆ ಇದು ಕೇರಳ ಮೂಲದ ಸಬೀಬ್ ಅಶ್ರಫ್ ಎಂಬರ ಹೆಸರಿನಲ್ಲಿ ಈ ಕಾರಿನ ದಾಖಲೆ ತೋರಿಸುತ್ತಿದೆ. KL 14Y8999 ನಂಬರ್ನ ಕಾರು ಕೇರಳ ಸರ್ಕಾರದ ದಾಖಲೆಯನ್ನ ತೋರಿಸುತ್ತಿದೆ. ವಾಟ್ಸ್ಆಪ್ ಕಾಲ್ ಓನ್ಲಿ ನಿಲ್ಲಿಸಲಾಗಿದ್ದ ಕಾರಿನ ಒಳಭಾಗದಲ್ಲಿ ಚೀಟಿ ಒಂದನ್ನು ಇಡಲಾಗಿದೆ.